ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಮಾರ್ಚ್ 7 ತಾರೀಕಿಗೆ ಮಂಡಿಸಾಯಿನ ರಾಜ್ಯ ಬಜೆಟ್ ದಕ್ಷಿಣ ಕನ್ನಡ ಜಿಲ್ಲೆಗೆ ದಿಂಜ ಯೋಜನೆಲು ಮಂಜೂರಾತಂಡು. ಈ ಪೈಕಿ ಕರಾವಳಿದ ಪ್ರಮುಖ ಸಮಸ್ಯೆಯಾಯಿನ ಕಡಲ್ ಕೊರತೆ ತಡೆಗೆ ಶಾಶ್ವತ ಯೋಜನೆ ರೂಪಿಸಾಯರೆ 200 ಕೋಟಿ ರೂಪಾಯಿ ಮೀಸಲು ದೀತನ್ನು ಪಡೆದ ಕರ್ನಾಟಕ ವಿಧಾನಸಭಾ ಅಧ್ಯಕ್ಷರು ಶಾಸಕರು ಯುಟಿ ಖಾದರ್ ತೆರಿಪಾದರು. ಕರ್ನಾಟಕ ರಾಜ್ಯದ ಈ ವರ್ಷದ ಬಜೆಟ್ ಬಹುಶಃ ಮಂಡಿಸಲಾಗಿದೆ. ಈ ಬಜೆಟ್ನಲ್ಲಿ ದಕ್ಷಿಣ ಕನ್ನಡಕ್ಕೆ ಮತ್ತು ಕರಾವಳಿ ಕೂಡ ವಿಶೇಷವಾದ ಮಹತ್ವ ಮತ್ತು ಯೋಜನೆ ಕೊಟ್ಟಿರ್ತಾರೆ. ಮತ್ತು ನಾನು ಉಲ್ಲಾಲಕ್ಕೆ ಬೇಡಿಕೆ ಇಟ್ಟಂತಹ ಅಗತ್ಯ ಇರುವಂಥ ಆ ಯೋಜನೆ ಕೂಡ ಕೊಟ್ಟಿರ್ತಾರೆ. ಒಂದು ಸರ್ಕಾರಿ PU ಮಹಿಳಾ ಕಾಲೇಜ್ ಮಾಡಬೇಕೆಂಬ ದೊಡ್ಡ ಮಟ್ಟದ ಬೇಡಿಕೆ ಮತ್ತು ನನ್ನ ಆಲೋಚನೆ ಕೂಡ ಇತ್ತು. ಯಾಕೆಂದರೆ ಈಗ ನನ್ನ ವ್ಯಾಪ್ತಿಯಲ್ಲಿ ನಾನು ಶಾಸಕರ ನಂತರ ನನ್ನ ಹಿಂದಿನ ಉಲ್ಲಾಲ್ ತಾಲೂಕು ವ್ಯಾಪ್ತಿಯಲ್ಲಿ 2 ಕಾಲೇಜ್ ಇವತ್ತು ಪ್ರಾರಂಭ ಮಾಡಿದ್ದೇವೆ. PU ಕಾಲೇಜ್, ಒಂದು ದೇರ್ಲಕಟ್ಟೆಯಲ್ಲಿ ಮತ್ತೊಂದು ನಮ್ಮ ಹರೇಕಳದಲ್ಲಿ, ಇನ್ನು 2 ನನ್ನ ಮುಡಿಪು ಬ್ಲಾಕಿನಲ್ಲಿ, ಅದೊಂದು ಕುರ್ನಾಡಲ್ಲಿ ಮತ್ತೊಂದು ಮೊಂಟೆಬುದವಲ್ಲಿ. ಸೊ 4 PU ಕಾಲೇಜ್ ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇದೆ. ಅದೇ ಮಹಿಳಾ ಕಾಲೇಜ್ ಒಂದು ಬೇಕಂತೇಳಿ ಯೋಚನೆ ಇತ್ತು. ಯಾಕಿಲ್ಲದೆ ಎಲ್ಲರೂ ಕೂಡ ಇವತ್ತು ಬಹುತೇಕ ಇವತ್ತು ಕೆಲವರು ಇಲ್ಲಿಗೆ ಬರ್ತಾರೆ, ಜ್ಯೋತಿಗೆ ಬರ್ತಾರೆ. ಅದಕ್ಕಾಗಿ ಈ ವರ್ಷ ಉಲ್ಲಾಲದಲ್ಲಿ ಒಂದು ವಸತಿ ರೆಸಿಡೆನ್ಷಿಯಲ್, ಕಂಪ್ಲೀಟ್ ರೆಸಿಡೆನ್ಷಿಯಲ್ ವಿತ್ ಆಲ್ ಫೆಸಿಲಿಟೀಸ್, ಗುಡ್ ಎಜುಕೇಷನ್ ಇವತ್ತು ನಾವು ಅದನ್ನು ಪ್ರಾರಂಭಿಸ್ತೇವೆ. ಪ್ಲಸ್ ಅದರಲ್ಲಿ ನಾವು ಡಿಗ್ರಿ ಕಾಲೇಜು ಕೂಡ ಮುಂದಿನ ಯೋಜನೆ ಇದೆ. ಆಫ್ಟರ್ 2 years ಅಂದರೆ ಅದನ್ನು ಕಂಟಿನ್ಯೂ ಮಾಡಲಿಕ್ಕೆ. ಇನ್ನೊಂದು ರಾಜ್ಯದ ಅದೊಂದು ಸ್ಥಳ ಕೊಡಬೇಕಾಗ್ತದೆ, ಮಿನಿಮಮ್ 1 acre 1/2 acre ಕೊಡಬೇಕು. ಅದನ್ನು ನೋಡಿ ಕೊಡ್ತೇವೆ. ಎರಡನೇದು ಅಲ್ಪಸಂಖ್ಯಾತ ಇಲಾಖೆ ಮುಖಾಂತರ ಇವತ್ತು 16 ಮಹಿಳಾ PU ಕಾಲೇಜನ್ನು ವಕ್ಫ್ ಲ್ಯಾಂಡ್ನಲ್ಲಿ ಇವತ್ತು ನಿಗದಿಪಡಿಸಿದ್ದಾರೆ. ಅದರಲ್ಲಿ ನಾವು ಕೂಡ ಒಂದು ಉಲ್ಲಾಲದಲ್ಲೊಂದು ಪ್ರಾರಂಭ ಮಾಡ್ತೀವಿ. ಅದು ಡೇ ಸ್ಕಾಲರ್ಸ್, ಬೆಳಿಗ್ಗೆ ಹೋಗಿ ಬರುವಂಥದ್ದು, ಸ್ಥಳೀಯ ಮಟ್ಟಕ್ಕೆ ಹೋಗುವಂಥದ್ದು. ಅದರಲ್ಲಿ ಎಲ್ಲ 75-25 ಎಲ್ಲ ಕಮ್ಯುನಿಟಿಯವರು ಕೂಡ ಅದರಲ್ಲಿ ಅವಕಾಶ ಇರ್ತದೆ. ಇದರ ಜೊತೆಯಲ್ಲಿ ಇವತ್ತು ಒಂದು ಹೈಸ್ಕೂಲನ್ನು ಕೂಡ ಸ್ಥಳ ನಿಗದಿಪಡಿಸಲಿಲ್ಲ. ಒಂದು ಹೈಸ್ಕೂಲು ಕೂಡ ಇವತ್ತು ಪ್ರಾರಂಭಿಸಲಾಗಿದೆ, ಪ್ರಪೋಸ್ಡ್. ಆ್ಯಂಡ್ ಒಂದು ಹೈಸ್ಕೂಲನ್ನು ಎಲ್ಲಿ ಸ್ಟ್ರೆಂತ್ ಇದೆ, ಸ್ಟ್ರೆಂತ್ಗೆ ಅನುಗುಣವಾಗಿ ಒಂದು ಹೈಸ್ಕೂಲನ್ನು PU ಕಾಲೇಜಾಗಿ ಕೂಡ ಮೇಲ್ದರ್ಜೆಗೆ ಏರಿಸಲಾಗುವುದು. ಅದು ನಮಗೆ ಎಜುಕೇಷನ್ ಡಿಪಾರ್ಟ್ಮೆಂಟ್ನಲ್ಲಿ 50 ಹೈಸ್ಕೂಲನ್ನು ಕಾಲೇಜಾಗಿ, 50 ಪ್ರೈಮರಿ ಸ್ಕೂಲ್ ಹೈಸ್ಕೂಲ್ ಆಗಿ ಪರಿವರ್ತನೆ ಮಾಡಲಿಕ್ಕೆ ಇವತ್ತು ಅವರು ಸರ್ಕಾರ ಘೋಷಿಸಿದೆ. ನಾನು ಅದು ನೋಡ್ತಾ ಇದ್ದೇನೆ. ಯಾಕೆಂದರೆ ನಾನು ಬಹುತೇಕ ನನ್ನ ಎಲ್ಲ ಕಡೆ ಎಲ್ಲಿ ಅಗತ್ಯ ಇದೆ ಅದನ್ನು ಕ್ಷೇತ್ರವಾರಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಯೋಜನ ಆಗುವ ರೀತಿಯಲ್ಲಿ, ಜಾಸ್ತಿ ದೂರ ಹೋಗೋದ ರೀತಿಯಲ್ಲಿ ಅದನ್ನು ಆ ಪ್ರದೇಶಕ್ಕೆ ನಾವು ಗುರುತಿಸಿಕೊಳ್ತೇವೆ. ಇದರ ಜೊತೆಯಲ್ಲಿ ಒಂದು ಕಡಲ ಕೊರತೆಗೆ ಸಂಬಂಧಪಟ್ಟಾಗೆ 200 ಕೋಟಿ ರೂಪಾಯಿ ಯೋಜನೆಯನ್ನು ಇಟ್ಟಿದ್ದಾರೆ. ಅದನ್ನು ಕಡಲ ಕೊರತೆಗೆ ಅಂದರೆ ನಮ್ಮ ಈ ಕರಾವಳಿ ಪ್ರದೇಶ 200 ಕೋಟಿ ಇಟ್ಟಿದ್ದಾರೆ. ಅದನ್ನು ಇದರಲ್ಲಿ ತಕ್ಷಣದಲ್ಲಿ ಮೀಟಿಂಗ್ ಮಾಡಿ
ಸೋಮೇಶ್ವರ ಮತ್ತು ಬಟ್ಟಂಪಾಡಿಯ ಆ ಒಂದು ಸ್ಟ್ರೆಚ್ ಏನಿದೆಯಾ ನಮಗೆ ಡೇಂಜರ್ ಪೊಸಿಷನ್ನಲ್ಲಿ, ಅದನ್ನು ನಾನು ಪ್ರಾರಂಭ ಮಾಡಿಸಲಿಕ್ಕೆ ಮುಂದಿನ ದಿನ ಅದನ್ನು ಈ ಮೀಟಿಂಗ್ ಆದ ತಕ್ಷಣ ಈ ಬಜೆಟನ್ನು ಅನುಷ್ಠಾನಗೊಳಿಸಲಿಕ್ಕೆ ಬೇಕಾಗುವಂಥ ಉನ್ನತ ಮಟ್ಟದ ಅಧಿಕಾರಿಗಳ ಸಭೆಯನ್ನು ನಾನು ನಡೆಸ್ತೇನೆ.